ಮಂಗಳೂರಿನ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಮತ್ತು ಫಾದರ್ ಮುಲ್ಲರ್ ರಿಸರ್ಚ್ ಸೆಂಟರ್ನ ಮೈಕ್ರೋಬಯಾಲಜಿ ವಿಭಾಗದ ವತಿಯಿಂದ 5ನೇ ಸುಧಾರಿತ ರಾಷ್ಟ್ರೀಯ ಏರೋಬಿಕ್ ಎಂಬ ಬಗ್ಗೆ ಮಾಹಿತಿ ಕಾರ್ಯಾಗಾರವು ನಡೆಯಿತು. ಮಂಗಳೂರಿನ ಕಂಕನಾಡಿಯಲ್ಲಿರುವ ಫಾದರ್ ಮುಲ್ಲರ್ ಆಸ್ಪತ್ರೆಯ ಫಾದರ್ ಮುಲ್ಲರ್ ರಿಸರ್ಚ್ ಸೆಂಟರ್ನಲ್ಲಿ 4 ದಿನಗಳ ಕಾಲ 5ನೇ ಸುಧಾರಿತ ಏರೋಬಿಕ್ ಬಗೆಗಿನ ರಾಷ್ಟ್ರೀಯ ಮಟ್ಟದ ಮಾಹಿತಿ ಕಾರ್ಯಾಗಾರಕ್ಕೆ ಚಾಲನೆ ಸಿಕ್ಕಿತು. ಕಾರ್ಯಕ್ರಮವನ್ನು ಫಾದರ್ ಮುಲ್ಲರ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ನ ನಿರ್ದೇಶಕರಾದ ರೆವರೆಂಡ್ ಫಾದರ್ ರಿಚರ್ಡ್ ಕೊಯ್ಲು ಅವರು ಉದ್ಘಾಟಿಸಿದರು. ತದಬಳಿಕ ಮಾತನಾಡಿದ ಅವರು, ಕಾರ್ಯಾಗಾರದ ಮೂಲಕ ಹಲವಾರು ಮಂದಿಗೆ ಪ್ರಯೋಜನ ಆಗಲಿದೆ ಎಂದು ಹೇಳಿದರು. And even sacrificing their family life with their comforts, they have given up these, and because of their great sacrifice today we enjoy so many new equipments, new technology, maybe in medicine, and also new diagnostics and all that. So let this be workshop very fruitful one and enlighten your minds for to open more towards research, and that ultimately that early diagnosis, accurate treatment and quick treatment can take place. With this, I congratulate head of the department. ಈ ವೇಳೆ ಸಂಘಟನಾ ಕಾರ್ಯದರ್ಶಿ ಡಾಕ್ಟರ್ ಬೀನಾ ಆಂಟೋನಿ ಸ್ವಾಗತವನ್ನ ಮಾಡಿದ್ರು. ಸಂಘಟನಾ ಅಧ್ಯಕ್ಷೆ ಡಾಕ್ಟರ್ ಮೀನಾ ಡಯಾಸ್ ಅವರು ವಂದಿಸಿದ್ರು. ಈ ಸಂದರ್ಭದಲ್ಲಿ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಆಡಳಿತಾಧಿಕಾರಿ ರೆವರೆಂಡ್ ಫಾದರ್ ರುಡಾಲ್ಫ್ ರವಿಡೇಸಾ, ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಆಡಳಿತಾಧಿಕಾರಿ ರೆವರೆಂಡ್ ಫಾದರ್ ಅಜಿತ್ ಬಿ ಮೆನೇಜಸ್, ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಡೀನ್ ಡಾಕ್ಟರ್ ಜಯಪ್ರಕಾಶ್ ಆಳ್ವಾ, ಫಾದರ್ ಮುಲ್ಲರ್ ರಿಸರ್ಚ್ ಸೆಂಟರ್ ಚೀಫ್ ಆಫ್ ರಿಸರ್ಚ್ನ ಡಾಕ್ಟರ್ ಬಿ ಸಂಜೀವ ರೈ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.